ಹೆಮ್ಮಾಡಿ ಜಯಶ್ರೀ ಸಭಾಭವನದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಭೇಟಿ, ಲಯನ್ಸ್ ಕ್ಲಬ್ ಹಕ್ಲಾಡಿ ಚೆನ್ನಕೇಶವ ವಾರ್ಷಿಕ ಶುಭಾಶಯ ಕಾರ್ಯಕ್ರಮ, ಲಯನ್ಸ್ ಕ್ಲಬ್ ಹಲ್ಕಾಡಿ ಲಕ್ಷ್ಮಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಸಹಾಯಧನ ವಿತರಣಾ ಕಾರ್ಯಕ್ರಮ ನಡೆಯಿತು. ಲಯನ್ಸ್ ಕ್ಲಬ್ ಹಲ್ಕಾಡಿ ಚೆನ್ನಕೇಶವ ಅಧ್ಯಕ್ಷ ಲಯನ್ ಬಿ ಸಂತೋಷ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ನೀಲಕಂಠ ಎಂ ಹೆಗ್ಡೆ ಅವರು ಹಲವಾರು ಜನಪರ ಕೆಲಸವನ್ನು ಹಕ್ಲಾಡಿ ಲಯನ್ಸ್ ಕ್ಲಬ್ ಮಾಡಿದೆ. ಜನರ ಧ್ವನಿಗೆ ಹತ್ತಿರವಾದ ಸಂಘವು ಸಾಮಾಜಿಕ ಮನೋಭಾವದೊಂದಿಗೆ ಕೆಲಸ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದರು. ಕಿಶೋರ್ ಕುಮಾರ್ ಶೆಟ್ಟಿ ಇವರು ರೂಪಾಯಿ 5,000 ನೀಡಿರುತ್ತಾರೆ. ಅನೇಕ ಕಡೆ ರಂಗವನ್ನು ಹಂಚಿಕೊಂಡಿದ್ದಾರೆ. ಅದಲ್ಲದೆ ನಟಿ ನಾಗೇಂದ್ರ ಮುಕ್ತ ಟಿವಿಯಲ್ಲಿ ಹಾಗೂ ಶಾರ್ಟ್ ಕಾಮಿಡಿ ವಿಡಿಯೋದಲ್ಲಿ ಹಾಗೂ ಟಿಶ್ಯೂ ಪೇಪರ್ ಹಾಸ್ಯದ ಒಂದು ಜಾಹೀರಾತಿನ ಪ್ರದರ್ಶನವನ್ನು ತೋರಿಸಿದ್ದಾರೆ. ನಿಮ್ಮ ಈ ಹಾಸ್ಯದ ಬದುಕು ಹಸನಾಗಲಿ, ನಿಮಗೆಲ್ಲರಿಗೂ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ವಿಶ್ವನಾಥ್ ಶೆಟ್ಟಿ ಅವರು ಬಹುಶಃ ಈ ಜಿಲ್ಲೆಯ ಒಬ್ಬ ಅತ್ಯಂತ ಯಶಸ್ವಿ ವಲಯಾಧ್ಯಕ್ಷ ಅಂತ ಹೇಳಿದ್ರೆ ನಿಮ್ಮ ವಲಯಾಧ್ಯಕ್ಷರಾದಂಥ ವಿಶ್ವನಾಥ್ ಶೆಟ್ಟಿ ಅವರು ನನ್ನ ಬಹಳ ಆತ್ಮೀಯರು, ನನ್ನ ಮಾರ್ಗದರ್ಶಕರು. ವರ್ಷದ ಪ್ರಾರಂಭದಲ್ಲಿ ಕೇವಲ 4 ಕೋಟಿಗಳಿಂದ ಪ್ರಾರಂಭವಾದಂಥ ವಲಯವನ್ನು ಇದೀಗ ಬಹುಶಃ 3 ಕೋಟಿಗಳಷ್ಟು ಲಯನ್ಸ್ ಕ್ಲಬ್ ನಾವುಂದ, ಅದೇ ರೀತಿ ಲಯನ್ಸ್ ಕ್ಲಬ್ ಕುಂದಾಪುರ ಇಂಜಿನಿಯರ್ಸ್, ಹಾಗೆ ಲಯನ್ಸ್ ಕ್ಲಬ್ ಇದೀಗ ಇನ್ನೊಂದು ಕ್ಲಬ್ ಆಗಿ ಲಯನ್ಸ್ ಕ್ಲಬ್ ಹಕ್ಲಾಡಿ ಲಕ್ಷ್ಮಿ, 3 ಕ್ಲಬ್ಗಳು 4 ಕ್ಲಬ್ನಿಂದ ಪ್ರಾರಂಭವಾದಂಥ ವಲಯ ಅದಕ್ಕೆ ತನ್ನ ಕೂಡ 3 ಕ್ಲಬ್ಗಳನ್ನು ಸೇರಿಸಿಕೊಂಡು ಬಹುಶಃ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಕ್ಲಬ್ ಮಾಡಿ 100% ಡೆವಲಪ್ಮೆಂಟ್ 100ಕ್ಕೆ 100ರ ಒಂದು ತೇರ್ಗಡೆಯನ್ನು ಕಲ್ಕೊಂಡಂಥ ಪ್ರಪ್ರಥಮ ವಲಯಾಧ್ಯಕ್ಷರಾಗಿ ವಿಶ್ವನಾಥ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅತ್ಯಂತ ಹಿರಿಯರು ಅನುಭವಿಗಳು. ಅವರು ಕ್ಲಬ್ಬಿನ ಅಧ್ಯಕ್ಷರಾದಾಗ ಜಿಲ್ಲೆಯಲ್ಲೇ ತಮ್ಮ ಕ್ಲಬ್ಬನ್ನು ಪ್ರಥಮ ಕ್ಲಬ್ ಆಗಿ ತೋರ್ಪಡಿಸಿಕೊಳ್ಳುವ ಮೂಲಕ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಜಿಲ್ಲೆಯ ಒಂದು ಭಾಗದಲ್ಲಿರುವಂಥ ಕ್ಲಬ್ ಏನೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ನಾನು ಯಾಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ತಮ್ಮ ಪ್ರದೇಶದ ಅಕ್ಕಪಕ್ಕದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಕೆಲಸಗಳನ್ನು ಮಾಡಿದಂಥ, ಆ ಮೂಲಕ ಲಯನ್ಸ್ನಲ್ಲಿ ತಮ್ಮ ವ್ಯಕ್ತಿತ್ವವನ್ನು ನಾಯಕತ್ವವನ್ನು ತೋರ್ಪಡಿಸಿಕೊಳ್ಳುವಂಥ ಹಲವು